ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಅಂದರೆ ಇನ್ನು 2 ದಿನದಲ್ಲಿ ಎಲೆಕ್ಷನ್. ಸೊ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೋ ಅವರೆಲ್ಲರೂ ಕೂಡ ವೋಟ್ ಹಾಕೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಆದರೆ ಪುತ್ತೂರು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಭಾರಿ ಪೈಪೋಟಿ ಇದೆ. ಇದರ ಮಧ್ಯೆ ಇವತ್ತು ಪುತ್ತೂರಿನಲ್ಲಿ ಒಂದು ಪುತ್ತಿಲ ಅವರ ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಡೀ ಪುತ್ತೂರು ಕೇಸರಿಮಯ ಆಗಿತ್ತು. ಈ ಕೇಸರಿ ಪ್ರದರ್ಶನವನ್ನು ಅಥವಾ ಈ ಒಂದು ಕೇಸರಿ ಗರ್ಜನೆಯನ್ನು ನೋಡಿ ನನಗೆ ಶಾಕ್ ಆಯಿತು, ಇಷ್ಟು ಜನರ ಅಂತ. ಈಗ ಏನಿದ್ರೂ ಕೂಡ ಹಣ ಇದ್ದವರ ಜೊತೆಗೆ ಜನ ಇರ್ತಾರೆ ಅಂತ, ಆದರೆ ಇವರು ಗುಣವನ್ನು ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಮೆಚ್ಚಲೇಬೇಕು. ತುಂಬ ನೋಡಿದೆ ನಾನು, ಎಲ್ಲ ಕಡೆ ಸ್ಟಾರ್ ಪ್ರಚಾರಕರು ಬರ್ತಾ ಇದ್ದಾರೆ, ಸ್ಟಾರ್ ಪ್ರಚಾರಕರನ್ನು ಇಟ್ಕೊಂಡು ಎಲೆಕ್ಷನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಇವರು ಯಾವುದೇ ಸ್ಟಾರ್ ಇಲ್ಲದೆ ಅವರೇ ಒಬ್ಬರು ಸ್ಟಾರ್ ಆಗಿ ಇಡೀ ಜನಾಭಿಮಾನಿಗಳನ್ನು ಗಳಿಸಿ ಈಗ ಇಡೀ ಪುತ್ತೂರಿನಲ್ಲಿ ಕೇಸರಿಮಯ ಆಗಿದೆ ಅಂತ ಹೇಳಿದರೆ, ಇಡೀ ಪುತ್ತೂರು ಕೇಸರಿ ಗರ್ಜನೆಯನ್ನು ಮಾಡಿದೆ ಅಂತ ಹೇಳಿದರೆ ನೀವೇ ಅಂದ್ಕೊಳ್ಳಿ ಇವರ ಶಕ್ತಿ ಎಷ್ಟಿದೆ ಅಂತ. ಯಾವುದೇ ಪ್ರಚಾರಕ್ಕಾಗಲಿ ಅಥವಾ ಯಾವುದೇ ಒಂದು ಪಕ್ಷದ ಒಂದು ಸಪೋರ್ಟಿನ ಉದ್ದೇಶದಿಂದ ನಾನು ಈ ವ್ಲಾಗ್ ಮಾಡ್ತಾ ಇಲ್ಲ, ಇದೊಂದು ನೆನಪಿರಲಿ. ಯಾಕಂತ ಹೇಳಿದರೆ ಅವರ ಒಂದು ಕೇಸರಿ ಗರ್ಜನೆಯನ್ನು ನೋಡಿ ಈ ಒಂದು ವಿಚಾರವನ್ನು ನಿಮಗೆ ಹೇಳಬೇಕು ಅಂತ ಆಯಿತು, ಆ ಒಂದು ವೀಡಿಯೋಸನ್ನು ನಿಮಗೆ ಹಾಕಬೇಕು ಅಂತ ಆಯಿತು. ಅದಕ್ಕೋಸ್ಕರ ಇವತ್ತಿನ ವ್ಲಾಗನ್ನು ಮಾಡ್ತಾ ಇದ್ದೇನೆ. ಸೊ ಕಂಪ್ಲೀಟಾಗಿ ಅವರ ಒಂದು ಕೇಸರಿ ಗರ್ಜನೆಯನ್ನು ನೋಡ್ಕೊಂಡು ಬನ್ನಿ.
ಬಾಡ್ಗ ಓಟಿಗೆ. ಎಸ್, ನೋಡಿದ್ರಲ್ವಾ ಪುತ್ತೂರಿನಲ್ಲಿ ಪುತ್ತಿಲ ಅವರ ಶಕ್ತಿ ಪ್ರದರ್ಶನವನ್ನು. ಸೊ ಇಂತಹ ಒಂದು ವ್ಯಕ್ತಿಗೆ ಇಷ್ಟೊಂದು ಜನ ಸಪೋರ್ಟ್ ಇದ್ದಾರೆ, ಇಷ್ಟೊಂದು ಜನ ಅವರ ಹಿಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಒಂದು ಗೌರವ ಆಗಿರ್ಬೋದು, ಅವರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ. ಯಾರಿಗೆ ಮತ ಹಾಕಬೇಕು ಅಂತ ನೋಡಿ ಹಾಕಿ. ಯಾಕಂತ ಹೇಳಿದರೆ ನಾನು ಈ ಪುತ್ತೂರಿಗೆ ಸಂಬಂಧಪಟ್ಟವಳಲ್ಲ, ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವಳಲ್ಲ, ನಾನು ಬಂಟ್ವಾಳ ಕ್ಷೇತ್ರ. ಆದರೂ ಕೂಡ ಪುತ್ತಿಲ ಅವರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನನಗೆ ಇವತ್ತು ಕಣ್ಣಾರೆ ಕಂಡು ಅದನ್ನು ನಿಮಗೆ ಹೇಳಬೇಕು ಅಂತ ಆಯಿತು. ಅದೊಂದು ಉದ್ದೇಶ ಹೊರತು ಬೇರೆ ಯಾವ ಕೂಡ ಉದ್ದೇಶ ಇಲ್ಲ. ಸೊ ನೋಡಿ, ವೋಟ್ ಮಾಡಿ. ಆದರೆ ವೋಟ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ವೋಟ್ ಮಾಡಿ.